ನಮಸ್ಕಾರ ಸ್ನೇಹಿತರೆ. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿರ್ಜೀವ ವಸ್ತುಗಳನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ. ಈ ವಿಷಯನಂದ ತಿಳ್ಕೊಳ್ಳೋ ಮುಂಚೆ ಈ ಥರ ಡೈಲಿ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕೋ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದು, ಇವರ ಹೆಸರು ನತಾನಿಯಲ್. ಇವರು ತಮ್ಮ ಕಾರಿನ ಜೊತೆ ಆತ್ಮೀಯವಾದ ಸಂಬಂಧ ಇಟ್ಟುಕೊಂಡಿದ್ದರು ಮತ್ತು ಇದನ್ನು ತುಂಬ ಹೆಚ್ಚಾಗಿ ಪ್ರೀತಿಸಿ ಅದರ ಜೊತೆ ಮದುವೆ ಮಾಡಿಕೊಂಡರು. ಎರಡನೆಯದು, ಇವರ ಹೆಸರು ಎರೆನ್ ಚೆರ್ವೆನೆಕ್. ಇವರು ಕಲಾ ನಿರ್ದೇಶಕ. ಇವರು ತಮ್ಮ ಸ್ಮಾರ್ಟ್ಫೋನ್ರೊಂದಿಗೆ ಅತಿಯಾದ ಸಂಪರ್ಕ ಹೊಂದಿದ್ದರಿಂದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಚರ್ಚ್ ಸೆರೆಮನಿಯಲ್ಲಿ ತಮ್ಮ ಸ್ಮಾರ್ಟ್ಫೋನ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡರು. ಮೂರನೆಯದು, ಇವರ ಹೆಸರು ಮರಿಯೋ ಮಾರ್ಸಿಯೋ. ಇವರು ಹ್ಯಾಂಬರ್ಗರ್ ಜೊತೆ ಮದುವೆ ಮಾಡಿಕೊಂಡಿದ್ದಾರೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.